ರಂಗಭೂಮಿ ನಾಟಕಗಳು ಕೇವಲ ಸಾಂಸ್ಕೃತಿಕ ಕಲಾ ಪ್ರಕಾರವಾಗಿರದೆ ಸಂಬಂಧಗಳನ್ನು ಬೆಸೆಯುವ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಎಂದು ತುಮಕೂರಿನ ಪ್ರಸಿದ್ಧ ರಂಗ ನಿರ್ದೇಶಕ ನಟರಾಜ ಹೊನ್ನವಳ್ಳಿ ಹೇಳಿದರು. ಅವರು ಸುಳ್ಯ ಹಳೆಗೇಟಿನಲ್ಲಿರುವ ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಇದರ ಆಶ್ರಯದಲ್ಲಿ 4 ದಿನಗಳ ಕಾಲ ನಡೆಯುವ ನಾಟಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ, ರಂಗಭೂಮಿ ನಾಟಕಗಳು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವುದರ ಜೊತೆಗೆ ಸಮಾಜ ವಿಮರ್ಶೆ ಮತ್ತು ವ್ಯಕ್ತಿ ವಿಮರ್ಶೆಗಳನ್ನು ಮಾಡುವ ಮೂಲಕ ನಾಟಕ ಸಂಸ್ಕೃತಿಯ ಹೂರಣವಾಗಿದೆ ಅಂತ ಹೇಳಿದರು. ಸೋಮೆನಿ ಹೀರೋಗಳ ಕಾಲ ಹತ್ತಿರದ ಸೋಮೆನಿ ಹೀರೋಗಳೀಗ ಎಲ್ಲ ಸಾಂಸ್ಕೃತಿಕ ಇದರಲ್ಲಿ ಬರ್ತಾ ಇದ್ದಾರೆ. ಈಗಿದಂತೆ ಹಾಡ್ದ ಒಬ್ಬರು ಬಹಳ ಅದ್ಭುತವಾದ ಹಾಡ್ತಾರೆ ನಮ್ಮ ಇದನ್ನ ಬಹಳ ನನಗನ್ಸುತ್ತೆ ಮುಂದೆ ಬೇರೆ ಬೇರೆ ರೀತಿಯ ಸೋಮೆನಿ ಹೀರೋಗಳು ನಮ್ಮ ಸಾಂಸ್ಕೃತಿಕ ವಲಯದಲ್ಲಿ ಬರ್ತಾರೆ. ಆ ಸೋಮೆನಿ ಹೀರೋಗಳಿಗೆ ಒಬ್ಬರು ಉಪಾಧ್ಯಾಯರು ಅಥವಾ ಕಲಿಸುವ ಗುರು ಒಬ್ಬರು ಬೇಕು ಅಂತಂದ್ರೆ ಅದು ಜೀವನರಾಮ್ ಸುಳ್ಳಿನಂತ ಒಬ್ಬರು ಗುರು ಬೇಕು. ಈ ಸಾಂಸ್ಕೃತಿಕ ವಾತಾವರಣದಿಂದ ಸಂಬಂಧಗಳು ಬಹಳ ಹತ್ತಿರ ಆಗಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು, ಏನು ಅಂತಂದ್ರೆ ರಂಗಭೂಮಿ ಮಾತ್ರನೇ 2 ರೀತಿಯ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇರುತ್ತೆ. ಒಂದು ಸಮಾಜ ವಿಮರ್ಶೆಯನ್ನು ಮಾಡ್ತಿರುತ್ತೆ, ಮತ್ತೆ ವ್ಯಕ್ತಿ ವಿಮರ್ಶೆಯನ್ನು ಮಾಡ್ತಾ ಇರುತ್ತೆ. ನಾಟಕ ಮಾಡೋರು ವಿಮರ್ಶೆ. ಹಿರಿಯ ಕವಿ ಸುಬ್ರಾಯ ಚುಕ್ಕಾಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮನುಷ್ಯರನ್ನ ಮನುಷ್ಯರನ್ನಾಗಿ ತೋರಿಸುವ ಕಲೆಯಿದ್ರೆ ಅದು ರಂಗಭೂಮಿ ನಾಟಕಗಳು ಮಾತ್ರ ಅಂತ ಹೇಳಿದರು. ಇವತ್ತು ಇಲ್ಲಿ ಮಾಡುವಂತಹ ನಾಟಕ, ಇನ್ನೊಂದು ಕಡೆಯಲ್ಲಿ ಮಾಡುವಂತಹ ನಾಟಕ, ಅಥವಾ ಇಲ್ಲಿ ನಾನೇ ಕೂಡ ಅದೇ ಪ್ರದರ್ಶನ ಆಗುತ್ತಿದ್ದರೆ ಆ ನಾಟಕ ಬೇರೆಯಾಗಿರ್ತದೆ. ಆ ಪ್ರಯೋಗದ ಸಂಖ್ಯೆ ಬೇರೆ ಆಗುತ್ತೆ, ನಟನ ಅಭಿನಯದ ಕಲೆ ಬೇರೆ ವ್ಯತ್ಯಾಸ ಆಗಿದೆ. ಹಾಗಾಗಿ ನಾಟಕ ಒಂದು ಅಂತಿಲ್ಲ, ನಾಟಕಗಳು ನಾಟಕ ಅಂಗಳ್ಳಂತೇಳಿ, ಕನ್ನಡ ಅಂಗಳ್ಳಂತ ನಾವು ಕವಿರಾಜ್ ಮಾರ್ಗ ಹೇಳಿದಾಗೆ ನಾಟಕ ಅಂಗಳ್ಳಂತೇಳಿ ನಾಟಕ. ಈ ನಾಟಕ ಬಹಳ ವಿಚಿತ್ರವಾದದ್ದು, ಆದರೆ ವಿಶಿಷ್ಟವಾದದ್ದು. ಅದನ್ನು ಹೇಗೆ ಹೇಳಬೇಕು ಅದ್ರ ಬಗ್ಗೆ ನನಗೆ ಬಹಳ ಒಂದು ವಿಶಿಷ್ಟ ಅಂದರೆ, ನಾಟಕ ನಾವು ಏನು ಅಲ್ವೋ ಅದು ನಾನು ಆಗುವಂತ ಒಂದು ಕ್ರಿಯೆ ನಾಟಕಗಳು. ನಾನು ಏನು ಅಲ್ವ, ಇವತ್ತು ನಾಟಕ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ ಔರಂಗಜೇಬನ ಪಾತ್ರ ಮಾಡ್ತಿದ್ದೆ, ಅವರು ಔರಂಗಜೇಬ ಅಲ್ಲ, ಆದ್ರೆ ಔರಂಗಜೇಬ ಆಗ್ತಾರೆ. ನಾನು ಏನು ಅಲ್ವೋ ಅದು ಆಗುವಂತ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ, ಸುಳ್ಯ ನಗರ ಪಂಚಾಯಿತಿ ಅಧ್ಯಕ್ಷ ಬುದ್ಧ ನಾಯಕ್, ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದ ಅಧ್ಯಕ್ಷ ಜೀವನರಾಮ್ ಸುಳ್ಯ ಮೊದಲಾದವರು ಉಪಸ್ಥಿತರಿದ್ದರು.